ಕರಿ ಕೆಲವು ವರ್ಷದ ದುಂಬು ಹಿರಿಯರ್ನ ಆಸಕ್ತಿ ಮುತುವರ್ಜಿಡು ಶುರುವಾಯಿನ ವಿಶ್ವಭಾರತಿ ರಿಜಿಸ್ಟರ್ಡ್ ಸಂಸ್ಥೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆನು ವಾರ್ಷಿಕವಾದ ನಡಪೊಂದು ಬರೊಂದಿತ್ತದು ಇತ್ತೆ ಪೊರ್ಲಕಂಠದ ಶ್ರೀ ಸತ್ಯನಾರಾಯಣ ಮಂದಿರನ್ನ ಪಡೆತದು. ಶ್ರೀ ಸತ್ಯನಾರಾಯಣ ಮಂದಿರದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿದ ಮುತಾಲಿಕೆಡು ಪ್ರತಿ ತಿಂಗುಲ್ ಪುಣ್ಣಮೆದಾನಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನ ನಡಪೊಂದು ಬರುನುಂಡು. ಈ ಸರ್ತಿರ್ದು ಏಕಾಹ ಭಜನಾ ಉತ್ಸವನ ನಡಪಾಯರೆ ತೀರ್ಮಾನಲು ಆದಿತ್ತದು. ಸುರುತ ಏಕಾಹ ಭಜನಾ ಉತ್ಸವನು ತಿಂಗೊಲ್ದ ಪುಣ್ಣಮೆದಾನಿ ಬುಧವಾರ ಕಾಂಡೆ ನಡಪಾಯರು. ಕಾಂಡೆ ಸುರುಕಾದು ಶ್ರೀ ಗಣಪತಿ ಹೋಮ ಆದು ಶ್ರೀ ಸತ್ಯನಾರಾಯಣ ದೇವರಿಗೂ ಪೂಜೆ ಸಂದಾದು ಅವಿರ್ದು ಬೊಕ್ಕ ಏಕಾಹ ಭಜನೆಗೂ ಚಾಲನೆ ಕೊರಿಯರು. शांताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते
ಭಕ್ತಜನ ಸೇರೊಂದು ಪ್ರಾರ್ಥನೆ ನಪನಿ ಪ್ರಥಮ ಶುರುವಾತ್ಮಕ ಏಕಾಹ ಭಜನಾ ಮಹೋತ್ಸವವನ್ನು ಭಗವಂತನ ಪ್ರೇರೇಪಣೆ ಪ್ರಕಾರವಾದ ಪ್ರಾರಂಭ ಮತ್ತೂಲ್ಲ ಭಯಾಪುಂಡು ಕಾರ್ಯಕ್ರಮ ಹೆಂಚಾಪುಂಡು ನಾನು ಅವೇ ರೀತಿಯಾದ ಆ ಸತ್ಯನಾರಾಯಣ ದೇವರ ಪ್ರಾರ್ಥನೆ ನಪನಿ ಆ ಪಿಂಡಿನ ಕರ್ತವ್ಯ ನಿರ್ವಿಕಾರ ಕುರಿತು ಈ ಸ್ಥಳಕ್ಕೆ ಸದಾ ದುಂಬೂರ ಭಗವಂತ ಸಾನ್ನಿಧ್ಯ ಭಯ್ಯರ ಪೂಜೆ ಸತ್ಯನಾರಾಯಣ ಪೂಜನ ಭಗವಂತ ಶ್ರೀಕಾರ ಕರ್ಪಿಸಿದ ಸಮಸ್ತ ವಿಘ್ನ ಭಯದ ದೂರವ ಕುರಿತು ನಮ್ಮ ಅಭೀಷ್ಟ ನಡಪಾತ್ಕೊಡ್ಲೇ ಬಂದು ಸತ್ಯನಾರಾಯಣ ದೇವರ ಪ್ರಾರ್ಥನೆ ಗೋವಿಂದಾಣಿ ಗೋವಿಂದ ಮೊದಲ ಬಾರಿಯ ಏಕಭಜನೋತ್ಸವದಲ್ಲಿ ನಾವೆಲ್ಲ ಸೇರುತ್ತೇವೆ. ಇವತ್ತು ವಿಶೇಷವಾಗಿ ದೀಪ ಪ್ರಜ್ವಲನೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತ ಎಲ್ಲ ದೈವ ದೇವರುಗಳನ್ನ ಮನಸ್ಸಾಸ್ಮರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳು, ಇವತ್ತಿನ ಕಾರ್ಯಕ್ರಮದಲ್ಲಿ ನಂದದೀಪವನ್ನ ಬೆಳಗಿಸುತ್ತಿರುವಂತವರು ಶ್ರೀಮತಿ ಶ್ರೀಲತಾ ಮತ್ತು ಶ್ರೀಕಾಂತ ಬೆಟ್ಟಗಿರಿ ಇವರು ಒಂದು ಸ್ವಾಗತವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಹಿರಿಯರಾದಂಥ ಶ್ರೀಕಾಂತ ಭಟ್ಟಿಯವರ ಮಾತುಶ್ರೀಯವರು ಕೂಡ ದಯಮಾಡಿ ಎದುರಿಗೆ ಬಂದು ಈ ಒಂದು ಸ್ವಾಗತವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ವಾಗತವನ್ನ ಶ್ರೀನಿವಾಸ ಶೆಟ್ಟಿ ಮಾಡಿದ್ರು. ಅದೇ ರೀತಿ ಸಂಸ್ಕೃತಿ ಶ್ರೀಕಾಂತ್ ಭಟ್ಟಿಯವರಿಗೆ ಸ್ವಾಗತವನ್ನು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿ, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಬಿಜೆಪಿಯ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಸತೀಶ್ ಕುಂಬಳ ದಂಪತಿಗಳು, ಶ್ರೀಮತಿ ಮಮತಾ ಶ್ರೀ ಸತೀಶ್ ಕುಂಬಳ ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪುರುಷೋತ್ತಮ ರೆಡ್ಡಿ ದಂಪತಿಗಳು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಹಿರಿಯರು ಸತ್ಯನಾರಾಯಣ ಪೂಜಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್, ಶ್ರೀಮತಿ ಸರಸ್ವತಿ ದಂಪತಿಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದವರಿಗೆ ಈಶ್ವರ ಭಟ್, ಅದೇ ರೀತಿಯಲ್ಲಿ ಪೂರ್ಣಿಮೆಯವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಸದಸ್ಯರು ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ಸದಾಶಿವ ಶೆಟ್ಟಿ ಬಗ್ಗೆ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀ ಉದಯ ಕುಮಾರ್ ತಾಲಿಪಡಕು ಇವರ ದಂಪತಿಗಳು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶ್ರೀಮತಿ ರೇಖಾ ಮತ್ತು ಶ್ರೀ ನಾಗೇಶ್ ಶೆಟ್ಟಿ ಮಾಡುವುದು ಸಮಿತಿಯ ಕಾರ್ಯಾಧ್ಯಕ್ಷರು ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಕಿಶನ್ ತಾಲಿಪಡಕು, ಅದೇ ರೀತಿಯಲ್ಲಿ ಇವರಿಗೆ ಶ್ರೀಯುತ ಚಂದ್ರಹಾಸ್ ಮಮತಾ ದಂಪತಿಗಳು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ದೀಪಿಕಾ ಮತ್ತು ಶ್ರೀ ವಸಂತರೈಗಳು, ಸತ್ಯನಾರಾಯಣ ಮಂದಿರದ ಸದಸ್ಯರು. ಅದೇ ರೀತಿಯಲ್ಲಿ ಎಲ್ಲ ಕೆಲಸಗಳಲ್ಲೂ ಕೂಡ ನಮ್ಮ ಜೊತೆ ಕೈ ಜೋಡಿಸುವುದು ಇವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದವರಿಗೆ ಹೇಮಂತ್ ಪ್ರವೀಣ್ ದಂಪತಿಗಳು ಒಂದು ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಉಪಸ್ಥಿತರಿದ್ದಾರೆ ಗಣೇಶ ಭಜನಾ ಮಂದಿರದ ಸದಸ್ಯರು, ಅದೇ ರೀತಿಯಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಉಪಾಧ್ಯಕ್ಷರು ಶ್ರೀಯುತ ಪ್ರವೀಣ್ ಬಸ್ತಿ, ಶ್ರೀಮತಿ ಸುಮಲತಾ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಬಾಲಕೃಷ್ಣ ಶೆಟ್ಟಿಗಾರ್, ಅದೇ ರೀತಿ ನಾಗಕುಮಾರ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಸಂಚಾಲಕರು ಇವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಕೃಷ್ಣ ನಾಯಕ, ಅದೇ ರೀತಿಯಲ್ಲಿ ಶ್ರೀಮತಿ ದೀಪ ಇವರುಗಳು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಪಸ್ಥಿತರಿದ್ದಾರೆ ಸತ್ಯನಾರಾಯಣ ಮಂದಿರದ ಸದಸ್ಯರಾಗಿದ್ದ ಶ್ರೀಮತಿ ಆಶಾ ಮತ್ತು ಶ್ರೀ ನವೀನ್ ರೆಡ್ಡಿ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ರಾಜೇಶ್ ಶೆಟ್ಟಿ, ಅದೇ ರೀತಿಯಲ್ಲಿ ಅನುರಾಧ ಭಟ್ಟಿ ಅವರು ಇವರು ಬಂದು ಸ್ವಾಗತ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಸವಿತಾ ಮತ್ತು ಶ್ರೀ ಶಶಿಧರ್ ಮಾಡರು, ಮಾಲಕರು ಶ್ರೀ ಲಕ್ಷ್ಮೀ ಫ್ಯಾನ್ಸಿ ಮಾಡರು ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಕಿಶನ್ ರಾಯಭಟ್ರು, ಅದೇ ರೀತಿಯಲ್ಲಿ ಶ್ರೀಮತಿ ಸವಿತಾ ಇವರು ಬಂದು ಸ್ವಾಗತ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಗೆಳೆಯರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಸಹಕಾರ ನೀಡುವಂತಹ ಹಿರಿಯರನ್ನ ಇವತ್ತಿನ ದೀಪ ಪ್ರಜ್ವಲನೆಗೆ ನಾವೆಲ್ಲ ಆಹ್ವಾನಿಸಿದ್ದೇವೆ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇದೀಗ ಎಲ್ಲ ಬಂದಿರುವಂತಹ ಹಿರಿಯರಲ್ಲಿ ಅತ್ಯಂತ ಪ್ರೀತಿಯಿಂದ ದೀಪ ಪ್ರಜ್ವಲನೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾಗಿದ್ದಂತಹ ಶ್ರೀಮತಿ ಸತೀಶ್ ಕುಪ್ಪಳ ದಂಪತಿಗಳು, ಶ್ರೀಮತಿ ಮಮತಾ ಮತ್ತು ಶ್ರೀ ಸತೀಶ್ ಕುಪ್ಪಳ ಇವರು, ಅದೇ ರೀತಿಯಲ್ಲಿ ಶ್ರೀಮತಿ ಸರಸ್ವತಿ ಮತ್ತು ಶ್ರೀ ಗೋಪಾಲಕೃಷ್ಣ ಭಟ್, ಅದೇ ರೀತಿಯಲ್ಲಿ ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ಸದಾಶಿವ ಶೆಟ್ಟಿ ಪಲ್ಯ, ಶ್ರೀಮತಿ ರೇಖಾ ಮತ್ತು ಶ್ರೀ ನಾಗೇಶ್ ಶೆಟ್ಟಿ, ಶ್ರೀಮತಿ ದೀಪಿಕಾ ಮತ್ತು ಶ್ರೀ ವಸಂತರಾಯಗಳು, ಶ್ರೀಮತಿ ಸುಮಲತಾ ಮತ್ತು ಶ್ರೀ ಪ್ರವೀಣ್ ಭಕ್ತಿ, ಶ್ರೀಮತಿ ಜಲಜಾಕ್ಷಿ ಮತ್ತು ಶ್ರೀ ಅಮರನಾಥ್ ಮಾಡೂರು, ಶ್ರೀಮತಿ ಆಶಾ ಮತ್ತು ನವೀನ್ ರೆಡ್ಡಿ, ಅದೇ ರೀತಿ ಶ್ರೀಮತಿ ಸವಿತಾ ಮತ್ತು ಶ್ರೀ ಶಶಿಧರ್ ಮಾಡೂರು ಇವರುಗಳೆಲ್ಲರ ಹಸ್ತದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮ ಆರಂಭ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾಡೂರು ಶ್ರೀ ಸತ್ಯನಾರಾಯಣ ಮಂದಿರದ ಪ್ರಧಾನ ಅರ್ಚಕರು ಶ್ರೀ ಶ್ರೀಕಾಂತ್ ಭಟ್ ಬೀರಿ ಬೊಕ್ಕ ಶ್ರೀಮತಿ ಶ್ರೀಲತಾ ದಂಪತಿಲು, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ, ಶ್ರೀಮತಿ ಮಮತಾ ದಂಪತಿಲು, ಮಾಡೂರು ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಗೌರವಾಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಭಟ್, ಶ್ರೀಮತಿ ಸರಸ್ವತಿ ದಂಪತಿಲು, ಮಾಡೂರು ಶ್ರೀ ಸತ್ಯನಾರಾಯಣ ಮಂದಿರದ ಸದಸ್ಯರು ಶ್ರೀ ಸದಾಶಿವ ಶೆಟ್ಟಿ ಬಲ್ಯ, ಶ್ರೀಮತಿ ಜ್ಯೋತಿ ದಂಪತಿಲು, ಮಂದಿರದ ಕಾರ್ಯಾಧ್ಯಕ್ಷರು ಶ್ರೀ ನಾಗೇಶ್ ಶೆಟ್ಟಿ ಮಾಡೂರು ಗುತ್ತು, ಶ್ರೀಮತಿ ರೇಖಾ ದಂಪತಿಲು, ಸದಸ್ಯರು ಶ್ರೀ ವಸಂತ್ ರೈ, ಶ್ರೀಮತಿ ದೀಪಿಕಾ ದಂಪತಿಲು, ಬೀರಿ ಶ್ರೀ ಗಣೇಶ ಭಜನಾ ಮಂದಿರದ ಸದಸ್ಯರು ಶ್ರೀ ಪ್ರವೀಣ್ ಬಸ್ತಿ, ಶ್ರೀಮತಿ ಸುಮಲತಾ ದಂಪತಿಲು, ಸೋಮೇಶ್ವರ ಶ್ರೀ ಸೋಮನಾಥ ಭಜನಾ ಮಂಡಳಿ ಸಂಚಾಲಕರು ಶ್ರೀ ಅಮರನಾಥ್ ಮಾಡೂರು, ಶ್ರೀಮತಿ ಜಲಜಾಕ್ಷಿ ದಂಪತಿಲು, ಮಾಡೂರು ಶ್ರೀ ಸತ್ಯನಾರಾಯಣ ಮಂದಿರದ ಸದಸ್ಯರು ಶ್ರೀ ನವೀನ್ ಗಟ್ಟಿ, ಶ್ರೀಮತಿ ಆಶಾ ದಂಪತಿಲು, ಮಾಡೂರು ಶ್ರೀ ಲಕ್ಷ್ಮೀ ಫ್ಯಾನ್ಸಿದ ಮಾಲಕರು ಶ್ರೀ ಶಶಿಧರ್ ಮಾಡೂರು, ಶ್ರೀಮತಿ ಸವಿತಾ ದಂಪತಿಲು, ತುಡರ್ ಬೆಳಗಾದ ಸುರತ ವರ್ಷದ ಏಕಾಹ ಭಜನೆಗೆ ಚಾಲನೆ ಕೊರಿಯರು. ವಿಶ್ವಭಾರತಿ ಟ್ರಸ್ಟ್ದ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟಿ,
ಪೂಜಾ ಸಮಿತಿದ ಅಧ್ಯಕ್ಷರು ರಂಜಿತ್ ಮಾಡೂರು, ಕಾರ್ಯದರ್ಶಿ ಪುರುಷೋತ್ತಮ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಸರಸ್ವತಿ ಸೇರ್ನಂಚ, ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.